ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಶ್ರೀಮತಿ ರೂಪಾ ಅಶೋಕ್ ಶೆಟ್ಟಿ ಇವರ ಹರಕೆ ಬಯಲಾಟವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾ ಭಾಗವು ನಾಗೂರು ಮನೆಯ ವಟಾರದಲ್ಲಿ ನಡೆಯಿತು. ಪ್ರಯುಕ್ತ ಅದೇ ದಿನ ಬೆಳಗ್ಗೆ ಗಣಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಮಹಾಗಣಪತಿ ದೇವಸ್ಥಾನದಲ್ಲಿ ಗಣಹೋಮ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ಮೇಳದ ಗಣಪತಿ ದೇವರ ಮೂರ್ತಿಯನ್ನು ವಾದ್ಯಗೋಷ್ಠಿ, ಚಂಡೆವಾದನ, ಪೂರ್ಣಕುಂಭದ ಭವ್ಯ ಮೆರವಣಿಗೆಯ ಮೂಲಕ ರಂಗಸ್ಥಳಕ್ಕೆ ಬರಮಾಡಿಕೊಳ್ಳಲಾಯಿತು. ವಿಶೇಷವಾಗಿ ತಾಯಿ ಮಗ ಮಹಿಷಾಸುರನನ್ನು ಕರೆದಾಗ ಸಭೆಯಿಂದಲೇ ಅಬ್ಬರದಿಂದ ಕೂಡಿದೆ. ಪ್ರವೇಶವನ್ನು ನೋಡಲೆಂದೇ ಬರುವ ಪ್ರೇಕ್ಷಕರು ಅಪಾರ. ಭೀಕರವಾದ ಕೋಣವನ್ನೇ ಹೋಲುವ ಮುಖವರ್ಣಿಕೆ, ತಲೆಯ ಮೇಲೆರಡು ಉದ್ದದ ಕೊಂಬು, ಕೈಯಲ್ಲಿ ದೊಂದೆ ಹಿಡಿದು ರಾಳದ ಪುಡಿ ಎರಚಿ, ಭೀಕರ ಬೆಂಕಿ ಜ್ವಾಲೆಯೊಂದಿಗೆ ಸಭಾ ಮಧ್ಯದಿಂದಲೇ ರಂಗಸ್ಥಳ ಪ್ರವೇಶಿಸುವ ಅಬ್ಬರ, ಬೈಹುಲ್ಲಿನ ರಾಶಿಗೆ ಬೆಂಕಿ ಕೊಟ್ಟು ಜ್ವಾಲೆ ನಿರ್ಮಿಸುತ್ತಾ ಮಹಿಷನ ಹಿಂದೆ ಸೂಟೆ ಹಿಡಿದ 10 ಯುವಕರ ಗುಂಪು, ಇವೆಲ್ಲ ವರ್ಣನಾತೀತ. ನೋಡಿದ ಪ್ರೇಕ್ಷಕರಿಗೆ ಮಾತ್ರ ನಿಲುಕುವ ನೋಟವಿದು. ಕೆಲವ್ರ ಮನೆಗೆ ಈ ಹಕ್ಕಿ ಎಲ್ಲ ಸಾಕಂತ ಬೆನ್ನಿಗೆ ಎಲ್ಲ ಸೇವೆಯನ್ನು ಮಹಾಕೃತಿ ಮಂಜುನಾಥ ಸ್ವಾಮಿ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ತಮ್ಮ ಕುಟುಂಬಸ್ಥರಿಗೆ ನಾಗೂರು ಮನೆಯ ಕುಟುಂಬಸ್ಥರಾದ ಸುಬ್ಬಣ್ಣ ಶೆಟ್ಟಿ ಮಾತನಾಡಿ, ನಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ಉಳಿಸಿ ಬೆಳೆಸುವಲ್ಲಿ ಯಕ್ಷಗಾನ ಕಲೆಯ ಪಾತ್ರ ಮಹತ್ತರವಾದದ್ದು.
ರೂಪಾ ಮತ್ತು ಅಶೋಕ ಶೆಟ್ಟಿ ಅವರು ಕಷ್ಟದ ಸಮಯದಲ್ಲಿ ಹೇಳಿಕೊಂಡ ಹರಕೆಯನ್ನು ಇಂದು ದೇವರಿಗೆ ಸಮರ್ಪಿಸಿದ್ದೇವೆ ಎಂದು ಹೇಳಿದರು. ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸಾರ ನೆನೆಯುತ್ತಾ ನಮ್ಮ ಮನೆಯಲ್ಲಿ ಶ್ರೀ ಮಂಜುನಾಥ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯವರಿಂದ ಇವತ್ತಿನ ದಿನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ದೇವತಾ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ಗುರು ಹಿರಿಯರ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಆ ರೀತಿಯಲ್ಲಿ ಭಕ್ತಿಯಿಂದ ನಾವು ಶ್ರೀ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಬೆಳಿಗ್ಗೆ ಶ್ರೀ ಮಂಜುನಾಥ ಸ್ವಾಮಿಯ ಯಕ್ಷಗಾನ ಮಂಡಳಿಯವರು ನಮ್ಮ ಮನೆಯ ಸಮೀಪ ಬಂದು ಮಹಾಗಣಪತಿ ನಾಗೂರು ದೇವಸ್ಥಾನದಲ್ಲಿ ಮಹಾಗಣಪತಿಯ ಮಧ್ಯಾಹ್ನ ಪೂಜೆ ಹಾಗೂ ಸಂಜೆ ಪೂಜೆಯಿಂದ ಭವ್ಯ ಮೆರವಣಿಗೆಯಲ್ಲಿ ವಿವಿಧ ಭಜನಾ ತಂಡಗಳಿಂದ ಊರಿನ ಗುರು ಹಿರಿಯರು ಹಾಗೂ ಊರಿನ ಪ್ರಮುಖರು ಎಲ್ಲ ಮಹಿಳಾ ಮಂಡಳಿಯವರು ನಮ್ಮೊಂದಿಗೆ ಸಹಕರಿಸಿ ಒಂದು ವಿಜೃಂಭಣೆಯ ವಾದ್ಯ ಘೋಷದೊಂದಿಗೆ ಕೊಂಬು ಕಹಳೆಯೊಂದಿಗೆ ನಮ್ಮ ಮನೆಯ ಸ್ವಾಮಿ ಯಕ್ಷಿಯ ಮನೆ ಹತ್ತಿರ ಬಂದು ಇವತ್ತಿನ ದಿವಸ ಚೌಕಿಯಲ್ಲಿ ಶ್ರೀ ಮಹಾಗಣಪತಿಯ ಪೂಜೆ ನಡೆದಿದೆ. ಮನೆಯಲ್ಲೂ ಕೂಡ ಪ್ರಾತಃ ಕಾಲದಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿರುತ್ತದೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಸತ್ಯನಾರಾಯಣನ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ, ಬಂದವರಿಗೆ ತಂಪು ಪಾನೀಯ ವ್ಯವಸ್ಥೆ, ಊಟೋಪಚಾರ ಎಲ್ಲ ವ್ಯವಸ್ಥೆಗಳನ್ನು ಊರಿನವರು ನಮ್ಮ ಸಂಬಂಧಿಕರು ಕುಟುಂಬದವರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ದೇವೆ. ನನ್ನ ತಂಗಿ ಗಂಡನಾದಂಥ ರೂಪಾ ಅಶೋಕ್ ಶೆಟ್ಟಿಯವರ ಹರಕೆ ಬಯಲಾಟವಾಗಿರುತ್ತದೆ. ಇವತ್ತಿನ ದಿವಸ ಈ ಹರಕೆ ಬಯಲಾಟಕ್ಕೆ ಸಹಕರಿಸಿದಂಥ ಎಲ್ಲ ಊರಿನ ಮಹನೀಯರಿಗೂ ಊರಿನ ಹಿರಿಯವರಿಗೂ ಮನಸಾರ ನೆನೆಯುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಎಲ್ಲ ಮಹನೀಯರಿಗೂ ಇನ್ನೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಯಕ್ಷಗಾನ ಮಂಡಳಿಯ ಸಹಕಾರ ಕೊಟ್ಟಂತಹ ಎಲ್ಲ ಯಕ್ಷಗಾನ ಕಲಾವಿದರು ಹಾಗೂ ಪೂಜಾ ಅರ್ಚಕರು, ಪ್ರಬಂಧಕರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸಹಕರಿಸುತ್ತಾ ಎಲ್ಲರಿಗೂ ಶ್ರೀ ಮಂಜುನಾಥನ ಕೃಪೆ ಇರಲಿ ಅಂತ ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೊಸೂರು ಜಕ್ಕನಕಟ್ಟು ವನಜಾಕ್ಷಿ ಶೆಟ್ಟಿ ಮತ್ತು ಕುಟುಂಬಸ್ಥರು, ನಾಗೂರು ಮನೆಯ ರೂಪಾ ಮತ್ತು ಅಶೋಕ ಶೆಟ್ಟಿ ಹಾಗೂ ಶ್ರೀಮತಿ ಮತ್ತು ಶ್ರೀ ಸುಬ್ಬಣ್ಣ ಶೆಟ್ಟಿ ಮತ್ತು ನಾಗೂರು ಮನೆಯ ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು. ಮಂಗಳೂರಿನ ಬೋಂದೇಲ್ನಲ್ಲಿರುವ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ 2025-26ನೇ ಸಾಲಿನ ಡಿಪ್ಲೊಮೊ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ಹೊಂದಿರುವ ಮಹಿಳೆಯರಿಗೆ 3 ವರ್ಷದ ಅವಧಿಯ ಡಿಪ್ಲೊಮೊ ಇನ್ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್ ಮತ್ತು ಕನ್ನಡ, ಡಿಪ್ಲೊಮೊ ಇನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಆಸಕ್ತರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲೇಜಿಗೆ ಭೇಟಿ ನೀಡಿ ಪ್ರಾಂಶುಪಾಲರನ್ನು ಭೇಟಿಯಾಗಬಹುದು ಅಥವಾ ದೂರವಾಣಿ ಸಂಖ್ಯೆ 9611320910 ಅಥವಾ 9844744845 ಅನ್ನು ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ನೀವು ಭಾರತದಲ್ಲಿ ಹೋಗಿ ಕಟ್ಟುವ ಆರಂಭಿಸುವ ಅಗತ್ಯವಿಲ್ಲ. ಭಾರತವು ತನ್ನದನ್ನು ತಾನು ಕಟ್ಟಿಕೊಳ್ಳಬಲ್ಲದು ಎಂದು ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಪಲ್ ಸಿಇಒ ಟಿಮ್ ಕುಕ್ರಿಗೆ ತಾಕೀತು ಮಾಡಿದ್ದಾರೆ. ದೋಹಾದಲ್ಲಿ ನಡೆದ ಉದ್ಯಮ ವ್ಯವಹಾರ ಸಭೆಯಲ್ಲಿ ಟ್ರಂಪ್ ಇದನ್ನು ಮತ್ತೆ ಹೇಳಿದರು. ನಮಗೆ ಟಿಮ್ ಕುಕ್ ಜೊತೆಗೆ ಸಣ್ಣ ಸಮಸ್ಯೆ ಇದೆ. ನಾನಾತನಿಗೆ ಹೇಳಿದ್ದೆ, ಮಿತ್ರ,
ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇವೆ. 50,000 ಕೋಟಿ ಡಾಲರ್ಗೆ ಏರಿದ್ದೀರಿ. ಈಗ ಕೇಳಿದೆ, ನೀವು ಭಾರತದಲ್ಲಿ ಸುರಿದು ಕಟ್ಟುತ್ತೀರಂತೆ. ನೀವಲ್ಲಿ ಕಟ್ಟಬೇಕಿಲ್ಲ. ಭಾರತವು ಪ್ರಪಂಚದ ಅತಿ ದೊಡ್ಡ ಸುಂಕ ವಸೂಲಿ ದೇಶಗಳಲ್ಲಿ ಒಂದು. ಆದ್ದರಿಂದ ಭಾರತದಲ್ಲಿ ವ್ಯವಹಾರ ಮಾರಾಟ ಕಷ್ಟ ಎಂದು ಟ್ರಂಪ್ ಹೇಳಿದರು. ಆಪಲ್ನವರ ಐಫೋನ್ ಮತ್ತು ಮ್ಯಾಕ್ಬುಕ್ಗಳು ಲೋಕದೆಲ್ಲೆಡೆ ಮಾರಾಟವಾಗುತ್ತದೆ. ಭಾರತದಲ್ಲೂ ಉತ್ಪಾದಿಸುವುದಾಗಿ ಕಂಪನಿಯು ಹೇಳಿತ್ತು. ಆದರೆ ಟ್ರಂಪ್ ಅದು ಬೇಡ ಎನ್ನುತ್ತಿದ್ದಾರೆ. ಆಪಲ್ ಈಗಾಗಲೇ ತಮಿಳುನಾಡಿನ 2 ಮತ್ತು ಕರ್ನಾಟಕದ 1 ಕಡೆ ತನ್ನ ಘಟಕಗಳನ್ನು ಹೊಂದಿದೆ. ಆದರೆ ಇಲ್ಲಿನ ಘಟಕಗಳು ಜೋಡಣೆ ಮಾರಾಟ ಮಾಡುತ್ತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೋಹಾ. ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಪಡೀಲ್ನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಗೆ ಉದ್ಘಾಟನಾ ಭಾಗ್ಯವು ಒದಗಿ ಬಂದಿದೆ. ಮೇ 16ರಂದು ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ವಿಶೇಷವೆಂದರೆ ತುಳುನಾಡಿನ ಸಂಪ್ರದಾಯ ಮತ್ತು ಆಧುನಿಕ ತಾಂತ್ರಿಕ ಏಕೀಕರಣದ ಸ್ಪರ್ಶದೊಂದಿಗೆ ಭವ್ಯತೆಯಿಂದ ಕೂಡಿದ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನೂತನ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಗೊಂಡಿದೆ. ಮೇ 16ರಂದು ಸಿಎಂ ಸಿದ್ದರಾಮಯ್ಯ ಅವರು ಡಿಸಿ ಕಚೇರಿಯನ್ನ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ವಿಶೇಷವೆಂದರೆ ತುಳುನಾಡಿನ ಸಂಪ್ರದಾಯ ಮತ್ತು ಆಧುನಿಕ ತಾಂತ್ರಿಕ ಏಕೀಕರಣದ ಸ್ಪರ್ಶದೊಂದಿಗೆ ಭವ್ಯತೆಯಿಂದ ಕೂಡಿದ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನೂತನ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಗೊಂಡಿದೆ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಕೊನೆಗೂ ಉದ್ಘಾಟನೆಯ ಭಾಗ್ಯ ದೊರಕಿದ್ದು, ದೇಶದ ಮೊತ್ತಮೊದಲ ಬೃಹತ್ ಜಿಲ್ಲಾಧಿಕಾರಿ ಕಟ್ಟಡ ಪ್ರಜಾಸೌಧ ಎಂಬ ಹೆಗ್ಗಳಿಕೆ ಪಡೆಯಲಿದೆ. ಇನ್ನು ನೂತನ ಪ್ರಜಾಸೌಧವನ್ನು ಶುಕ್ರವಾರದಂದು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ವೇಳೆ ಸಿದ್ದರಾಮಯ್ಯ ಅವರು ಜಿಲ್ಲೆಯ ಜನರ ಬೇಡಿಕೆಯ ಮೇರೆಗೆ 2016ರಲ್ಲಿ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಹೊರಭಾಗದಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಆದರೆ ಕಳೆದ 8 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದು, ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಟ್ಟು 75 ಕೋಟಿ ರೂಪಾಯಿ ಅನುದಾನದಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ನಗರದ ಹೊರವಲಯದ ಪಡೀಲ್ನಲ್ಲಿ ನಿರ್ಮಾಣಗೊಂಡ ನೂತನ ಪ್ರಜಾಸೌಧ ಜಿಲ್ಲಾಧಿಕಾರಿ ಕಚೇರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತ ಚಾಲನೆಯನ್ನ ನೀಡಲಿದ್ದು, ಈಗಿನ ಜಿಲ್ಲಾಧಿಕಾರಿ ಕಚೇರಿಯನ್ನ ಪಾರಂಪರಿಕ ಕಟ್ಟಡವಾಗಿ ಮಾಡುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಒಟ್ಟು 23 ಇಲಾಖೆಗಳು ಈ ಕಟ್ಟಡದಲ್ಲಿ ಕಾರ್ಯಾಚರಿಸಲಿದ್ದು, 133ನೇ ಜಿಲ್ಲಾಧಿಕಾರಿಯಾದ ನನ್ನ ಅವಧಿಯಲ್ಲಿ ಈ ನೂತನ ಪ್ರಜಾಸೌಧ ಉದ್ಘಾಟನೆಯಾಗುತ್ತಿರುವುದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ಎನ್ನುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಎಂಪಿ ಅವರು. ಸೊ ದಕ್ಷಿಣ ಕನ್ನಡಕ್ಕೆ ಮಂಗಳೂರು ಜನತೆ ಎಲ್ಲರಿಗೂ ಒಂದು ಸುದ್ದಿ ಏನಂದರೆ, ನಮ್ಮದು 16ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸ್ಪೀಕರು, ರೆವಿನ್ಯೂ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಸ್ಥಳೀಯ MLA ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಪ್ರಜಾಸೌಧದ ಪ್ರಾರಂಭವನ್ನು ಮಾಡ್ತಾಯಿದ್ವಿ. ಅವತ್ತಿನ ದಿವಸದಿಂದ 16ನೇ ತಾರೀಕಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲಿಯಿಂದನೇ ಕಾರ್ಯನಿರ್ವಹಣೆಯನ್ನು ಮಾಡಲಿದೆ. ಸೊ ಸುಮಾರು ಒಂದು 23 ಇಲಾಖೆಗಳು ಒಳಗೊಂಡಂತೆ ದೊಡ್ಡ ಸಂಕೀರ್ಣ, ಬಹುಶಃ ಅತಿ ದೊಡ್ಡ ಜಿಲ್ಲಾಧಿಕಾರಿಗಳ ಒಂದು ಜಿಲ್ಲಾಡಳಿತದ ಸಂಕೀರ್ಣ. 2,53,159 ಸ್ಕ್ವೇರ್ ಫೀಟ್ ಜಾಗ ಇರುವಂಥ ದೊಡ್ಡ ಸಂಕೀರ್ಣ. ಅದು ಭಾಳ ವರ್ಷಗಳಿಂದ ಅದರಲ್ಲಿ ಇದ್ದಿದ್ದು ಇದೆಲ್ಲ ನಿವಾರಣೆಯಾಗಿ ಈಗ ಒಟ್ಟು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಪೂರ್ಣಗೊಂಡಿದೆ. 55 ಕೋಟಿ ರೂಪಾಯಿದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ KHB ಮುಖಾಂತರ ಆಗಿದೆ. 20 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಿಂದ ಕೂಡ ಅದರಲ್ಲಿ ಫಂಡನ್ನು ಹಾಕ್ಬಿಟ್ಟು ಅದನ್ನೀಗ ಸಂಪೂರ್ಣ ಮುಗಿಸ್ತಾ ಇದ್ದೇವೆ. 16ನೇ ತಾರೀಕಿಂದ ಅದು ವಿಸ್ತಾರವಾದ ಒಂದು ಹೊಸ ಇದರಲ್ಲಿ ಕಾರ್ಯನಿರ್ವಹಣೆ ಪ್ರಾರಂಭ ಆಗ್ತದೆ. ಅದು ಒಂದು ನಮ್ಮದೇ ತುಳುನಾಡಿಗೆ ಇರುವಂಥ ಒಂದು ಶೈಲಿಯಲ್ಲಿ ಆಧುನಿಕ ವ್ಯವಸ್ಥೆಗಳೊಂದಿಗೆ ಬಟ್ ನಮ್ಮದೇ ಆದಂಥ ಟ್ರೆಡಿಷ್ನಲ್ ಶೈಲಿಯಲ್ಲಿ ಅದನ್ನು ನಿರ್ಮಾಣಿಸಲಾಗಿದೆ.
ಬಹುಶಃ ಇರ್ಬೋದು. ಅದೇ 2.5 ಲಕ್ಷ ಇದಿರುವಂಥದ್ದು G+ ಬೇಸ್ಮೆಂಟು, ಗ್ರೌಂಡ್ 1 2 3 ಫ್ಲೋರ್ಸ್ ಸಂಕೀರ್ಣ ಇರುವಂಥ ದೊಡ್ಡ ಕಟ್ಟಡ. ಒಂದು ಡಿಸ್ಟ್ರಿಕ್ಟ್ ಮಟ್ಟದಕ್ಕೆ ಇದು ಅತಿ ದೊಡ್ಡ ಸಂಕೀರ್ಣದ ಕಟ್ಟಡ. ಇದರಲ್ಲಿ ಈಗ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ಹಳೆಯ ಕಚೇರಿಯಲ್ಲಿ ಇರುವಂಥ ರೆಕಾರ್ಡ್ ರೂಮು ಕೂಡ ಅಲ್ಲಿ ಶಿಫ್ಟ್ ಆಗಲಿದೆ. ಮೊಟ್ಟ ಮೊದಲನೇ ಬಾರಿಗೆ ಇದರಲ್ಲಿ ಸುಮಾರು 357 ಬಾಕ್ಸಸ್ ಒಳಗೊಂಡಂತೆ ಕಂಪ್ಲೀಟ್ ಕಾಂಪ್ಯಾಕ್ಟರ್, ಕಂಪ್ಲೀಟ್ ಆಧುನಿಕ ರೀತಿಯಲ್ಲಿ ಫಸ್ಟ್ ಸಚ್ ಅ ಲಾರ್ಜ್ ರೆಕಾರ್ಡ್ ರೂಮ್ ಇಸ್ ಗೋಯಿಂಗ್ ಟು ಬಿ ಸೆಟ್ ಅಪ್ ಇನ್ ದಟ್ ಆಫೀಸ್. ಇದು ಅದರ ಜೊತೆನೇ ಅದೊಂದು 4 ಲೇನ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ 98% ಕಂಪ್ಲೀಟ್ ಆಗಿದೆ. ಸೊ ಅದು ಒಂದು ಪ್ಲಸ್ ಇದು ಬೇರೆ ಬೇರೆ ತಾಲೂಕುಗಳಿಂದ ಬರುವವರಿಗೆ ಅದೊಂದು ಕೇಂದ್ರಕ, ಇದು ನಗರದ ಒಳಗಡೆ ಬರಲಿಕ್ಕೆ ಅವಶ್ಯಕತೆ ಇಲ್ಲದೆ ಬಂಟ್ವಾಳ ಇರ್ಬೋದು, ಬೆಳ್ತಂಗಡಿ, ಪುತ್ತೂರು ಎಲ್ಲ ಅದೇ ದಾರಿಯಲ್ಲಿ ಬರುವರು. ಸೊ ಅಲ್ಲಿಂದನೇ ಅದು ಆಕ್ಸೆಸಿಬಲ್ ಟು NHಗೆ ಹತ್ತಿರ ಇದೆ. ಪ್ಲಸ್ ಮಂಗಳೂರು ನಗರ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಇದು ಒಂದು ಒಳ್ಳೆಯ ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಥರ. ಈಗ ಸರ್ಕಾರದ ಇನ್ವೆಸ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುವಾಗ ಆ ಒಂದು ಏರಿಯಾ ಸಹ ಈಗಾಗಲೇ ಒಳ್ಳೆಯ ಬೆಳವಣಿಗೆ ಬಂದಿದೆ, ಅದು ಇನ್ನೂ ಕೂಡ ಬೆಳೀಲಿಕ್ಕೆ ಸಾಧ್ಯತೆ. ಅದು ಒಂದು ಖುಷಿನೇ. ಪ್ಲಸ್ ಅದು ಓಲ್ಡ್ DC, ಅದು ತುಂಬ ಹಳೆಯದು ಡಿಫಂಕ್ಟ್ ಇದ್ದ DC ಆಫೀಸಲ್ಲೂ ನಾವು ಅದನ್ನು ಹೆರಿಟೇಜ್ ಬಿಲ್ಡಿಂಗ್ ಅಂತ ಮಾಡಿ ಅದನ್ನು ಸಹ ಉದ್ಘಾಟನೆ ಸಮಾರಂಭ, ಅಂದರೆ ಅದರ ಫೌಂಡೇಶನ್ ಸ್ಟೋನ್ ಮಾಡುವಂಥ ಶಿಲಾನ್ಯಾಸ ಸಮಾರಂಭವನ್ನು ಕೂಡ ಇದರ ಜೊತೆ ಸೇರಿಸ್ಕೊಂಡಿದ್ವಿ. ಸೊ ಅದರಲ್ಲಿ ಹೆರಿಟೇಜ್ ಬಿಲ್ಡಿಂಗ್ ಮಾಡಿ ಅದನ್ನು ಕನ್ಸರ್ವ್ ಮಾಡೋದ್ರ ಜೊತೆ ಇದು 3 ಜನರೇಷನ್ ಬಿಲ್ಡಿಂಗ್ ಥರ ಇದು ಹೊಸ ಬಿಲ್ಡಿಂಗ್ಗೆ ನಾವು ಹೋಗ್ತಾ ಇರುವಂಥದ್ದು. ಇಟ್ ಇಸ್ ರಿಯಲಿ ಪರ್ಸ್ನಲಿ, ಅಂದರೆ ಅದು ಸ್ಟಕ್ಕಾಗಿ ನಿಂತು ಹಲವು ಸಮಸ್ಯೆಗಳಿತ್ತು, ಅದನ್ನು ಪರಿಹಾರ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಹೋಗುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಒಟ್ಟಿನಲ್ಲಿ ಅನೇಕ ಗೊಂದಲ ಮತ್ತು ನೆನೆಗುದಿಗೆ ಬೀಳುವ ಹಂತದಲ್ಲಿದ್ದ ನೂತನ ಜಿಲ್ಲಾಧಿಕಾರಿಗಳ ಪ್ರಜಾಸೌಧ ಕಟ್ಟಡ ಶುಕ್ರವಾರ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಫಲಾನುಭವಿಗಳಿಗೆ ಯೋಜನೆಯ ವಿತರಣೆಯ ಅದ್ದೂರಿಯ ಕಾರ್ಯಕ್ರಮ ನಡೆಯಲಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಕಂದಾಯ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಪೋಡಿ ಆಗದೆ ಬಾಕಿಯಾಗಿದ್ದ ಜಮೀನು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾದ ಬಳಿಕ ಎಲ್ಲಾ ಭೂಮಿ ಪೋಡಿ ಮುಕ್ತಗೊಳಿಸಿದ್ದು ಮಂಗಳೂರು ಕ್ಷೇತ್ರದಲ್ಲಿ 350 ಫಲಾನುಭವಿಗಳಿದ್ದಾರೆ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ತಿಳಿಸಿದ್ದಾರೆ. ತೊಕ್ಕೊಟ್ಟಿನಲ್ಲಿರುವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪೋಡಿ ಮುಕ್ತಗೊಂಡ ಜಮೀನಿನ RTC ಹಾಗೂ ಸರ್ಕಾರಿ ಜಮೀನಿನಲ್ಲಿ ಹಲವು ವರ್ಷಗಳಿಂದ ವಾಸವಿರುವವರಿಗೆ ಹಕ್ಕುಪತ್ರವನ್ನು ವಿತರಿಸಲಿದ್ದಾರೆ. ಫಲಾನುಭವಿಗಳನ್ನು ಇಲಾಖೆ ಕರೆತಂದ್ರೆ ಪಕ್ಷದಿಂದಲೂ ಕ್ಷೇತ್ರದ ಹೆಚ್ಚಿನ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಿಲ್ಲಾಧಿಕಾರಿ ಕಚೇರಿಗೆ ಶಿಲಾನ್ಯಾಸ ನಡೆಸಲಾಗಿತ್ತು. ಬಿಜೆಪಿ ಆಡಳಿತಕ್ಕೆ ಬಂದ ಬಳಿಕ ಕೆಲಸ ಮುಂದುವರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ತಾಳಿತ್ತು. ಸ್ಪೀಕರ್ UT ಖಾದರ್ ಮುತುವರ್ಜಿ ವಹಿಸಿ 20 ಕೋಟಿ ಬಿಡುಗಡೆಗೊಳಿಸಿ ಪೂರ್ಣಗೊಳಿಸಿದ್ದಾರೆ ಎಂದು ಹೇಳಿದರು. ಕೆಲಸ ಮಾಡಲು ಮುತುವರ್ಜಿ ವಹಿಸಲಿಲ್ಲ, ಹಾಗೆಯೇ ಪೆಂಡಿಂಗ್ ಇತ್ತು. ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿಯವರ ಕಚೇರಿ ಸಂಪೂರ್ಣವಾಗಿ ಅದರ ಕೆಲಸ ಮಾಡದೆ ಅಲ್ಲಿಯೇ ಪೆಂಡಿಂಗ್ ಇದ್ದುಕೊಂಡು, ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸುಮಾರು ಅದು ಕೋಟಿ ರೂಪಾಯಿಯನ್ನು ನಮ್ಮ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರು ಮುತುವರ್ಜಿ ವಹಿಸಿಕೊಂಡು 20 ಕೋಟಿ ನಮ್ಮ ಕ್ಷೇತ್ರ ಶಾಸಕರಾದಂಥ UT ಖಾದರ್ ಅವರು ಮುತುವರ್ಜಿ ವಹಿಸಿಕೊಂಡು ಇವತ್ತು ಆ ಕೆಲಸ ಕಾಮಗಾರಿ ಪೂರ್ಣಗೊಂಡು ನಾಳೆ ಲೋಕಾರ್ಪಣೆ ಆಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಜಿಲ್ಲಾಧಿಕಾರಿಯವರ ಕಚೇರಿ ಆಗಬೇಕು ಅಂತ ಹೇಳಿ ಸನ್ಮಾನ್ಯ UT ಖಾದರ್ ಅವರ ಬಹಳ ಒಂದು ಮುತುವರ್ಜಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು, ಈ ಕಟ್ಟಡವನ್ನು ಸಂಪೂರ್ಣಗೊಳಿಸಲು ಅವರು ಪ್ರಯತ್ನಪಟ್ಟಿದ್ದಾರೆ. ಅವರಿಗೆ ಕೂಡ ಉಳ್ಳಾಲ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. TT ವಾಹನ ಪಲ್ಟಿ ಹೊಡೆದು ಹಲವರು ಗಾಯಗೊಂಡ ಘಟನೆ ರಾಷ್ಟ್ರೀಯ ಹೆದ್ದಾರಿ 66ರ ಕೋಟಾ ಹೈಸ್ಕೂಲ್ನ ಬಳಿ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ. ಕೇರಳದಿಂದ ಕೊಲ್ಲೂರಿಗೆ ಪ್ರವಾಸಕ್ಕೆ ಹೊರಟಿದ್ದ TT ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಇಂದಿರಾ ಲ್ಯಾಬ್ ಸಮೀಪದ ಕಂದಕಕ್ಕೆ ಉರುಳಿದೆ. ಸುಮಾರು 15 ಜನ ಪ್ರಯಾಣಿಕರಿದ್ದು ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಜೀವನ್ ಮಿತ್ರ ನಾಗರಾಜ್ ಪುತ್ರನ್ ಅವರು ಆಂಬ್ಯುಲೆನ್ಸ್ನಲ್ಲಿ ಖಾಸಗಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.
ಬೈಂದೂರು ಒತ್ತಿನಡೆಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಿರು ಮಂತ್ರಾಲಯ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. ಬೈಂದೂರು ತಾಲೂಕು ಇತಿಹಾಸ ಪ್ರಸಿದ್ಧ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಒತ್ತಿನಣೆ ಬೈಂದೂರು ಇದರ ಶ್ರೀ ಗುರು ಸಾರ್ವಭೌಮರ ಬೃಂದಾವನ ಪುನರ್ ಪ್ರತಿಷ್ಠೆ ಶ್ರೀ ಆಂಜನೇಯ ನವಗ್ರಹ ದೇವರ ಸನ್ನಿಧಿಯಲ್ಲಿ ಕಲಶಾಭಿಷೇಕ ಶತಕಲಶ ಸಹಿತ ಬ್ರಹ್ಮಕಲಶೋತ್ಸವ ಮಹಾನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಮೇ 25ರಿಂದ 29ರವರೆಗೆ ನಡೆಯಲಿದೆ. ಕಾರ್ಯಕ್ರಮದ ಅಂಗವಾಗಿ ಗುರುವಾರ ಗುರುರಾಯರ ಸನ್ನಿಧಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ಉಡುಪಿ ಪುತ್ತಿಗೆ ಮಠದ ಸಂಸ್ಥಾನದ ವಿದ್ವಾಂಸರಾದ ಶ್ರೀ ಕುತ್ಯಾರು ಕೇಂಜ ಶ್ರೀಧರ ತಂತ್ರಿಗಳು ಹೆರ್ಗ ಶ್ರೀ ವೇದವ್ಯಾಸ ಭಟ್ ಅವರ ನೇತೃತ್ವದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುಬ್ರಾಯ ನಾವಡ ತಿರುಮಲ ಭಟ್ ಹಾಗೂ ಮುರಳಿ ನಾವಡ ಇವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಲಿದೆ. ಮೇ 25ರಂದು ಬೆಳಗ್ಗೆ ಋತುಜರ ಸ್ವಾಗತ, ಶಿಲ್ಪಿ ಪೂಜೆ, ಆಲಯ ಪ್ರತಿಗ್ರಹ, ಮಹಾಪ್ರಾರ್ಥನೆ, ವಿವಿಧ ಧಾರ್ಮಿಕ ವಿಧಾನಗಳು ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಮೇ 26ರಂದು ಬೆಳಗ್ಗೆ ಪುಣ್ಯಾಹ, ದೇವನಾಂತಿ, ಕಂಕಣಬಂಧ, ಶ್ರೀ ಮಹಾಗಣಪತಿ ಯಾಗ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ ಮಹಿಳಾ ತಂಡಗಳಿಂದ ಭಜನಾ ಸಂಕೀರ್ತನೆ ನಡೆಯಲಿದೆ. ಮೇ 27ರಂದು ಬೆಳಿಗ್ಗೆ ನವಗ್ರಹ ಯಾಗ, ಪುರುಷ ಸೂಕ್ತ ಯಾಗ, ವಾಯುಸ್ತುತಿ ಹೋಮ, ಶ್ರೀ ಆಂಜನೇಯ ಮತ್ತು ನವಗ್ರಹ ದೇವರಿಗೆ ಕಲಶ ಸ್ಥಾಪನೆ, ಪೂಜಾ ವಿಧಿವಿಧಾನಗಳು ನಡೆಯಲಿದೆ. ಸಂಜೆ ಆಹ್ವಾನಿತ ಮಹಿಳಾ ಮತ್ತು ಪುರುಷ ತಂಡಗಳಿಂದ ಕುಣಿತ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಮೇ 28ರಂದು ಬೆಳಿಗ್ಗೆ ವಾಯುಸ್ಥಿತಿ ಹೋಮ, ಕಲಶ ಪ್ರತಿಷ್ಠೆ, ಅಧಿವಾಸ ಹೋಮ, ಶ್ರೀ ಪೇಜಾವರ ಮಠಾಧೀಶರಿಂದ ಬೃಂದಾವನ ಪ್ರತಿಷ್ಠೆ, ಕಲಶಾಭಿಷೇಕ, ಮಧ್ಯಾಹ್ನ ಮಹಾನ್ನ ಸಂತರ್ಪಣೆ, ಮಧ್ಯಾಹ್ನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಲಿದ್ದಾರೆ ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸುರಭಿ ಬೈಂದೂರು ಮತ್ತು ಸೇವಾ ಸಂಗಮ ಶಿಶು ಮಂದಿರ ಬೈಂದೂರು ಇವರಿಂದ ಯಕ್ಷನಾಟ್ಯ ವೈಭವ ನಡೆಯಲಿದೆ. ಮೇ 29ರಂದು ಸಮಾರೋಪ ಸಮಾರಂಭದ ಅಂಗವಾಗಿ ಬೆಳಿಗ್ಗೆ ಪುಣ್ಯಾಹ, ಶತಕಲಶ ಸಹಿತ ಬ್ರಹ್ಮಕಲಶ ಪ್ರತಿಷ್ಠೆ, ಆದಿವಾಸ ಹೋಮ, ಶ್ರೀ ಚಿತ್ರಾಪುರ ಮಠಾಧೀಶರಿಂದ ವೃಂದಾವನಕ್ಕೆ ಕಲಶ ಸಹಿತ ಬ್ರಹ್ಮಕಲಶೋತ್ಸವ, ಮಹಾಪೂಜೆ, ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಚಿತ್ರಾಪುರ ಮಠ ಧಾರ್ಮಿಕ ಆಶೀರ್ವಚನ ನೀಡಲಿದ್ದಾರೆ ಹಾಗೂ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಸಂಜೆ ಶ್ರೀದೇವಿ ಲಲಿತ ಕಲಾ ವೃಂದ ಕಾರ್ಕಳೆಯವರಿಂದ ದಕ್ಷಯಜ್ಞೆ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ಸಮಿತಿಯ ಉಪಾಧ್ಯಕ್ಷ ಎಸ್ ರಾಜು ಪೂಜಾರಿ ಅವರು ಮಾತನಾಡಿ, ಬೈಂದೂರಿನ ಕಿರು ಮಂತ್ರಾಲಯ ಅತ್ಯಂತ ಪ್ರಸಿದ್ಧ ಕಾರಣಿಕತೆ ಹೊಂದಿರುವ ಜೊತೆಗೆ ಅಪಾರ ಸಂಖ್ಯೆಯ ಭಕ್ತರನ್ನ ಹೊಂದಿರುವ ಶಕ್ತಿಯ ಸ್ಥಳವಾಗಿದೆ. ಅಚ್ಚರಿಯ ರೀತಿಯಲ್ಲಿ ಇಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಗುರುರಾಯರ ಕೃಪಾಶೀರ್ವಾದದ ಸಂಕೇತವಾಗಿದೆ. ಪ್ರತಿನಿತ್ಯ ಬಹಳಷ್ಟು ಊರುಗಳಿಂದ ಹತ್ತಾರು ಭಕ್ತರು ರಾಯದ ದರ್ಶನಕ್ಕೆ ಆಗಮಿಸುತ್ತಾರೆ ಎಂದು ಹೇಳಿದರು. ಈ ಗುರು ರಾಘವೇಂದ್ರ ಮಠ ಬೈಂದೂರು ಇದರ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಕೆಂಜ ಶ್ರೀಧರ ತಂತ್ರಿಗಳವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. 25ನೇ ತಾರೀಕಿನಿಂದ 29ನೇ ತಾರೀಕಿನೊಳಗೆ ವರೆಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತದೆ. 8ನೇ ತಾರೀಕಿನ ದಿವಸ ಬ್ರಹ್ಮಕಲಶೋತ್ಸವ, ಪ್ರತಿಷ್ಠೆ 28ನೇ ತಾರೀಕಿಗೆ ಪ್ರತಿಷ್ಠೆ, 29ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ. ಈ ಒಂದು ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಸ್ವಾಮೀಜಿಗಳು ಭಾಗವಹಿಸ್ತಾರೆ ಮತ್ತು ವಿಶೇಷವಾಗಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಊರಿನ ಜನರು ಸೇರಿಕೊಂಡು ಬಹುಶಃ ನಾವು ಎಣಿಸ್ಲಿಕ್ಕೆ ಆಗದೇ ರೀತಿಯಲ್ಲಿ ಈ ಒಂದು ಮಠ ಅಭಿವೃದ್ಧಿ ಆಗ್ತಾಯಿದೆ. ನಾವು ಜೀರ್ಣೋದ್ಧಾರ ಮಾಡುವ ಒಂದು ಯೋಚನೆಯನ್ನು ನಮ್ಮ ಸಮಿತಿಯವರು ಮತ್ತು ಭಕ್ತ ವೃಂದದವರು ತೀರ್ಮಾನಿಸಿದಾಗ ಬಹುಶಃ ಇದಕ್ಕೆ ಹಣಕಾಸಿನ ವಿಚಾರವನ್ನು ಮಾಡಿದಾಗ ಇವತ್ತು ಭಕ್ತರ ಒಂದು ಎಲ್ಲ ಒಂದು ಆಶಯದ ಮೇರೆಗೆ ಇವತ್ತು ಬಹುಶಃ ಅವರೇ ಇವತ್ತು ಸ್ವಯಂ ಪ್ರೇರಿತರಾಗಿ ಈ ಒಂದು ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡು ಇವತ್ತು ನಾವೆಲ್ಲ ಎಣಿಸದೇ ಇಲ್ಲದೇ ರೀತಿಯಲ್ಲಿ ಇವತ್ತು ಈ ಒಂದು ಮಠ ಇವತ್ತು ಭಾಳಷ್ಟು ಏನು ಗುರುರಾಯರಿಗೆ ಯಾವ ರೀತಿ ಆಗಬೇಕಾಗಿದೆ ಆ ರೀತಿ ಇವತ್ತು ಮಠ ನಿರ್ಮಾಣ ಆಗಿದೆ. ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ 25ರಿಂದ 29 ತಾರೀಕಿಗೆ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತ ವೃಂದವರು ವಿಶೇಷವಾಗಿ ಇಲ್ಲಿ ಒಂಥರ ಏನು ಯಾವುದೇ ಭಕ್ತರು ಬಂದು
ತಾವೇನು ಎಣಿಸ್ಕೊಂಡಿದ್ದಾರೆ, ತಾವೇನು ರಾಯರ ಹತ್ರ ಕೇಳ್ಕೊಂಡಿದ್ದಾರೆ, ಬಹುಶಃ ಅದೆಲ್ಲ ಇವತ್ತು ಪರಿಹಾರ ಆಗ್ತಾ ಇರುವಂಥದ್ದನ್ನು ಸಹ ನಾವು ಗಮನಿಸಿದ್ದೇವೆ. ಬಹುಶಃ ಗುರುರಾಯರ ಸಂಪೂರ್ಣ ಆಶೀರ್ವಾದ ಇವತ್ತು ಈ ಭಾಗದ ಭಕ್ತರ ಮೇಲಿದೆ. ಇವತ್ತು ಬಹುಶಃ ಬೈಂದೂರಿನ ಈ ಪರಿಸರದ ಜನ ಅಲ್ಲದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆ ಜನ ಸಹ ಇವತ್ತು ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ಪುಣ್ಯದ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈ ಒಂದು ಪುಣ್ಯದ ಕಾರ್ಯದಲ್ಲಿ ಬಹುಶಃ ಯಾವ್ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕಾಗತ್ತೆ ಎಲ್ಲ ಭಕ್ತರು ಸಹ ತೊಡಗಿಸ್ಕೊಳ್ಬೇಕು. ಆ ಪುಣ್ಯದ ಫಲವನ್ನು ಎಲ್ಲರೂ ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಸಮಿತಿಯ ಪರವಾಗಿ ವಿನಂತಿಸ್ತೇನೆ. ಇವತ್ತು ವಿಶೇಷವಾಗಿ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಸೂರ್ಯನ್ ಶೆಟ್ಟಿಯವರು ಅವರ ಒಂದು ನೇತೃತ್ವದಲ್ಲಿ ಎಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ನಾಳಿನ ದಿವಸ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ನಾಗೇಶ್ ಶೆಟ್ಟಿಯವರು ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಬಹುಶಃ ಈ ಕಾರ್ಯಕ್ರಮದ ಒಂದು ಮುಂಚೂಣಿಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಸದಸ್ಯರುಗಳು ಸಹ ಎಲ್ಲ ತಮ್ಮನ್ನು ತೊಡಗಿಸಿಕೊಂಡು ವಿವಿಧ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರ ಒಂದು ಸಹಭಾಗಿತ್ವವನ್ನು ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ಕೇಳಿಕೊಳ್ತೇನೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಸುಲ್ಯಣ್ಣ ಶೆಟ್ಟಿ ಪಡುವರಿ, ಕಾರ್ಯದರ್ಶಿ ಮಂಜುನಾಥ್ ಶೆಟ್ಟಿ, ಸದಸ್ಯರಾದ ರವೀಂದ್ರ ಶಾನ್ಭೋಗ್, ದಿನಕರ್ ಶೆಟ್ಟಿ, ರಾಜು ಶೆಟ್ಟಿ ಸುರ್ಕುಂದ, ಸಂದೇಶ್ ಭಟ್ ಉಪ್ಪುಂದ, ಪ್ರಭಾಕರ್ ಬಿಲ್ಲವ, ಪ್ರದೀಪ್ ಶೆಟ್ಟಿ ಕಾರಿಕಟ್ಟೆ, ಗೋಪಾಲ ಗಾಣಿಕ, ಅಣ್ಣಪ್ಪ ಪೂಜಾರಿ, ಗಿರೀಶ್ ಶೇಟ್, ದಿನೇಶ್, ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸ್ವಾಗತ ಸಮಿತಿ ಅಧ್ಯಕ್ಷ ನಾಗಯ್ಯ ಶೆಟ್ಟಿ ಶಿರೂರು ಸ್ವಾಗತಿಸಿ ಪ್ರಕಾಶ್ ಮಾಕೋಡಿ ವಂದಿಸಿದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಮಂಗಳೂರಿನಲ್ಲಿರುವ ಜಿಲ್ಲಾಧಿಕಾರಿ ಬಂಗಲೆಯಲ್ಲಿ 2025ರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಸಾಧಕರ ಸಮಾವೇಶವು ನಡೆಯಿತು. ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು, ಸಮಾಜದಲ್ಲಿ ಭವಿಷ್ಯದಲ್ಲಿ ನಮ್ಮಿಂದ ಎಷ್ಟು ಜನರಿಗೆ ಉಪಕಾರ ಆಗುತ್ತದೆ ಎನ್ನುವುದರ ಮೇಲೆ ನಮ್ಮ ಯಶಸ್ಸು ಅಡಗಿದೆ. ನಮ್ಮ ಮೇಲೆ ಮೊದಲು ನಮಗೆ ನಂಬಿಕೆ ಬೇಕು. ಪೋಷಕರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶವನ್ನ ನೀಡಬೇಕು. ಮಕ್ಕಳ ಸಾಧನೆಯಲ್ಲಿ ಪೋಷಕರ, ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದರು. So you are entering in a very important, very interesting phase of your life, very defining phase of your life. So I wish all happiness. I wish you all exciting, interesting journey na ಮಾಡ್ಕೋಬೇಕು. ನೀವೆಲ್ಲರೂ ಒಂದು ಸಣ್ಣ ವಿಚಾರ ಇನ್ನೊಂದು ಹೇಳ್ತೇನೆ. ನೀವೆಲ್ಲರೂ ಕೂಡ ಸಣ್ಣ ಇದರಿಂದನೇ ಓದುವಂಥ ಮಕ್ಕಳು ಅಂತ ಹೆಸರಾಗಿ ಬಂದಿರ್ತೀರಿ, ಹೌದಾ? ಚೆನ್ನಾಗಿ ಓದ್ತಾರೆ ಇವರು ಅಂತ ಇರ್ತೀರಿ. ಕೆಲವರು ಮೇಹನತಿಂದ ಮತ್ತೆ ಇದನ್ನು ಮತ್ತೆ ಇಂಪ್ರೂವ್ ಮಾಡ್ಕೊಂಡು ಬಂದಿರ್ತೀರಿ. ಸೊ ಯು ಶುಡ್ ನಾಟ್ ಗೆಟ್ ಸ್ಕೇರ್ಡ್ ಆರ್ ಪುಟ್ ಡೌನ್ ಬೈ ಚಾಲೆಂಜಸ್ ಆರ್ ಫೇಲಿಯರ್. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಅವರು ಮಾತನಾಡುತ್ತಾ, ನೀವು ಪರಿಶ್ರಮದಿಂದ ಉತ್ತಮ ಸ್ಥಾನವನ್ನ ಪಡೆದಿದ್ದೀರಿ. ಅದನ್ನ ಕಾಯ್ದುಕೊಳ್ಳುವುದು ಮುಖ್ಯ. ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿಕೊಂಡು ಮುಂದಿನ ಅಧ್ಯಯನ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಸಾಧಕರಿಗೆ ಕಿವಿಮಾತು ಹೇಳಿ ಶುಭ ಹಾರೈಸಿದ್ರು. ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದರೆ ಒಂದು ರೀಚಿಂಗ್ ಟು ದ ಟಾಪ್ ಒಂದು ತುಂಬ ಶ್ರಮದ ಕೆಲಸ, ಎಷ್ಟು ಸುಲಭ ಇಲ್ಲ. ನೀವೆಲ್ಲ ಎಷ್ಟು ಜನರಿಗೆ ಮೀರಿ ಈ ಜಾಗಕ್ಕೆ ಬಂದಿದ್ದೀರಿ. ಸೊ ಅದು ನಿಜವಾಗ್ಲೂ ಶ್ಲಾಘನೀಯ. ಅಟ್ ದ ಸೇಮ್ ಟೈಮ್ ಅದಕ್ಕಿಂತ ಶ್ರಮದ ಕೆಲಸ ಮತ್ತು ಕಷ್ಟದ ಕೆಲಸ ಇಸ್ ಸ್ಟೇಯಿಂಗ್ ಆನ್ ದ ಟಾಪ್. ರೀಚಿಂಗ್ ಆನ್ ದ ಟಾಪ್ ಇಸ್ ಒನ್ ಡಿಫಿಕಲ್ಟ್ ಟಾಸ್ಕ್. ಅದಕ್ಕಿಂತ ಹೆಚ್ಚು ಕಷ್ಟದ ಕೆಲಸ ಸ್ಟೇಯಿಂಗ್ ಆನ್ ದ ಟಾಪ್. ಯಾಕೆಂದರೆ ಒಮ್ಮೆ ನೀವು ಟಾಪ್ ಮೇಲೆ ರೀಚ್ ಆದ್ರಿ, ಅದೇ ಜಾಗಕ್ಕೆ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡೋದು ಸುಲಭ ಇಲ್ಲ. ಸೊ ಅದಕ್ಕಾಗಿ ಈ ಜರ್ನಿ ಇದು ಎಂಡ್ ಇಲ್ಲ, ಇವತ್ತು ಇದು ಬಿಗಿನಿಂಗ್. ಆ್ಯಕ್ಚುಲಿ ಆ ಪ್ರಾಸೆಸ್ದು ಬಿಗಿನಿಂಗ್ SSL ಪ್ರಾರಂಭ ಆಗ್ತದೆ, PU ನಂತರ ಕಾಲೇಜ್ ಮತ್ತು ಎಂಡ್ಲೆಸ್ ಜರ್ನಿ ಇದು. ಬಟ್ ಆದರೆ ವಿ ಶುಡ್ ಎಂಜಾಯ್ ದ ಜರ್ನಿ. ಅಟ್ ದ ಸೇಮ್ ಟೈಮ್ ನಮ್ಮ ಹಾರ್ಡ್ ವರ್ಕಲ್ಲಿ ಯಾವತ್ತೂ ಕೊರತೆ ಆಗಬಾರ್ದು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಅವರು ಮಾತನಾಡುತ್ತಾ, ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಮತ್ತು ಪಿಯುಸಿಯಲ್ಲಿ 2ನೇ ಸ್ಥಾನ ಪಡೆಯಲು ಕಾರಣರಾದ ವಿದ್ಯಾರ್ಥಿ ಸಾಧಕರು, ಪೋಷಕರಿಗೆ ಜೊತೆಗೆ ಸಾಧಕರನ್ನ ಪ್ರೋತ್ಸಾಹಿಸುತ್ತಿರುವ ನಾಗರಿಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು.
ಸಾಧಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. The hard work that you have put, which has taken you this far, that hard work should keep on continuing after the results also. So ನಿಮಗೆ ಗೊತ್ತಿದೆ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರೋದ್ರಿಂದನೇ ಯು ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ ಟು ಕಮ್ ಆ್ಯಂಡ್ ಸಿಟ್ ಹಿಯರ್. ಸೊ ಆ ಒಂದು ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಯಾವಾಗಲೂ ಸತತವಾಗಿ ನೀವು ಮಾಡಬೇಕು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ನಲ್ಲಿ ನಾನು ಹೇಳುವುದಾದರೆ, ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ದ ಡಿಪಾರ್ಟ್ಮೆಂಟ್ಸ್ ಪರ್ಫಾರ್ಮೆನ್ಸನ್ನು ನಾವು ಅಸೆಸ್ ಮಾಡುವಾಗ ಅದರಲ್ಲಿ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಆ್ಯಂಡ್ ಸ್ಕೂಲ್ ಲಿಟ್ರಸಿಯಿಂದ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಮಾಡ್ತಾರೆ. ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್, ಉಪ ಪೊಲೀಸ್ ಆಯುಕ್ತ ಸಿದ್ಧಾರ್ಥ್ ಗೋಯಲ್, ಡಿಎಫ್ಒ ಆಂಟನಿ ಮರಿಯಪ್ಪ ಮೊದಲಾದವರು ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಮಂಜುನಾಥ್, ಈಶ್ವರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಸಾಲಬಾಧೆಯಿಂದ ತತ್ತರಿಸಿದ್ದ ತಂದೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅವರನ್ನು ರಕ್ಷಿಸಲು ಬಾವಿಗೆ ಜಿಗಿದ ಮಗ ಕೂಡ ನೀರಲ್ಲಿ ಮುಳುಗಿ ಮೃತಪಟ್ಟ ದಾರುಣ ಘಟನೆ ಗುರುವಾರ ಬೆಳಿಗ್ಗೆ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಮೀನು ಮಾರುಕಟ್ಟೆಯ ಸಮೀಪ ನಡೆದಿದೆ. ಈ ಮಧ್ಯೆ ತಂದೆ ಮಗ ಬಾವಿಗೆ ಹಾರಿದ್ದನ್ನು ಗಮನಿಸಿ ಅವರನ್ನು ರಕ್ಷಿಸಲು ಬಾವಿಗೆ ಜಿಗಿದ ತಾಯಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಮೃತರನ್ನ ಮಾಧವ ದೇವಾಡಿಗ, ಅವರ ಪುತ್ರ ಪ್ರಸಾದ್ ದೇವಾಡಿಗ ಎಂದು ಗುರುತಿಸಲಾಗಿದೆ. ಪ್ರಸಾದ್ರ ತಾಯಿ ತಾರಾ ದೇವಾಡಿಗರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೂಲತಃ ಕುಂದಾಪುರದವರಾದ ಮಾಧವ ದೇವಾಡಿಗ ಕುಟುಂಬ ತೆಕ್ಕಟ್ಟೆ ಮೀನು ಮಾರುಕಟ್ಟೆ ಸಮೀಪ ಸುಮಾರು 7 ವರ್ಷದಿಂದ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದಾರೆ. ತಂದೆ ಮತ್ತು ಮಗ ಕುಂದಾಪುರದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು, ತಾಯಿ ಕುಂಬಾಶೆ ಚಂಡಿಕಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಡುಗೆ ಕೆಲಸದ ಸಹಾಯಕಿಯಾಗಿದ್ದರು ಎಂದು ತಿಳಿದು ಬಂದಿದೆ. ಗುರುವಾರ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಪಕ್ಕದ ಮನೆಯ ಮಹಿಳೆ ರಂಗೋಲಿ ಹಾಕಲೆಂದು ಮನೆಯಿಂದ ಹೊರಗಡೆ ಬಂದಾಗ ಮನೆಯ ಎದುರುಗಡೆ ಮನೆಯ ಬಾವಿಯಲ್ಲಿ ಕಿರುಚಾಟದ ಶಬ್ದ ಕೇಳಿ ಬಂದಿತು ಎನ್ನಲಾಗಿದೆ. ಈ ವೇಳೆ ಅವರು ಬಾವಿಯಲ್ಲಿ ಇಣುಕಿ ನೋಡಿದಾಗ ತಾರಾ ದೇವಾಡಿಗ ಬಾವಿಯಲ್ಲಿ ಒದ್ದಾಡುತ್ತಿದ್ದುದನ್ನು ಕಂಡಿದ್ದಾರೆ. ತಕ್ಷಣ ಅವರು ಬೊಬ್ಬೆ ಹಾಕಿ ಅಕ್ಕಪಕ್ಕದವರನ್ನ ಕರೆದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯರು ಬಾವಿಗಿಳಿದು ತಾರಾ ಅವರನ್ನ ಬಾವಿಯಿಂದ ಮೇಲಕ್ಕೆತ್ತಿದ್ದಾರೆ. ಗಂಭೀರಾವಸ್ಥೆಯಲ್ಲಿರುವ ತಾರಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಮಾಧವ ಮತ್ತು ಅವರ ಪುತ್ರ ಪ್ರಸಾದ್ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ರು. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಮೃತದೇಹಗಳನ್ನು ಬಾವಿಯಿಂದ ಮೇಲಕ್ಕೆತ್ತಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕುಂದಾಪುರಕ್ಕೆ ಸಾಗಿಸಲಾಯಿತು. ಕೋಟಾ ಠಾಣೆಯ ಪಿಎಸ್ಐ ರಾಘವೇಂದ್ರ ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ನಗರದ ಮೊಟ್ಟ ಮೊದಲ ಸಂಭ್ರಮಾಚರಣೆಗಳ ತಾಣ ಸೆಲೆಬ್ರಿಕ್ಸ್ ದಿ ಸೆಲೆಬ್ರೇಷನ್ಸ್ ಕೆಫೆಯು ಮಂಗಳೂರಿನ ಬೆಂದೂರ್ವೆಲ್ನ ಲೆಗೆಸಿ ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿ ಶುಭಾರಂಭಗೊಂಡಿತು. ಸೆಲೆಬ್ರಿಕ್ಸ್ ಸೆಲೆಬ್ರೇಷನ್ ಕೆಫೆಯನ್ನು ಮಂಗಳೂರಿನ ಮಾಸ್ಟರ್ ಶೆಫ್ ಮೊಹಮ್ಮದ್ ಆಶಿಕ್ ರವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಂಗಳೂರು ನಗರಕ್ಕೆ ಇದೊಂದು ಹೊಸ ಯೋಜನೆಯಾಗಿದ್ದು, ಬರ್ತ್ಡೇ, ಆನಿವರ್ಸರಿ, ಬ್ರೈಡಲ್, ಬೇಬಿ ಶೋವರ್, ಫೇರ್ವೆಲ್ ಮೊದಲಾದ ಸಂಭ್ರಮಾಚರಣೆಗೆ ಅತ್ಯುತ್ತಮ ತಾಣವಾಗಿದೆ. ಮಂಗಳೂರಿನಂತಹ ನಗರಕ್ಕೆ ಈ ರೀತಿಯ ಸಂಭ್ರಮಾಚರಣೆಯ ತಾಣದ ಅಗತ್ಯವಿತ್ತು. ಅದನ್ನು ಸೆಲೆಬ್ರಿಕ್ಸ್ ಪೂರೈಸಿದೆ ಎಂದವರು ಶುಭ ಹಾರೈಸಿದರು. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಸೆಲೆಬ್ರಿಕ್ಸ್ ಟೀಮ್. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಈಗ ಮಂಗಳೂರಲ್ಲಿ ತುಂಬ ವೆಡ್ಡಿಂಗ್ ಸೀಸನ್ಸ್ ನಡೀತಾ ಇದೆ. ಸೊ ಸೆಲೆಬ್ರೇಷನ್ ಮಾಡಲಿಕ್ಕಿದ್ರೆ ಲೈಕ್ ಗ್ರೂಮ್ ಶವರ್, ಬ್ರೈಡಲ್ ಶವರ್, ಎನಿ ಅದರ್ ಒಕೇಶನ್ ಆಲ್ಸೋ. ಸೊ ಸೆಲೆಬ್ರೇಟ್ ಮಾಡಲಿಕ್ಕೆ ಇದೊಂದು ಸ್ಪಾಟ್ ತುಂಬಾ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಇದು ವೆರಿ ನ್ಯೂ ಫಾರ್ ದಿಸ್ ಫಾರ್ ಮ್ಯಾಂಗ್ಳೂರ್. ತುಂಬಾ ಖುಷಿ ಆಯಿತು ನನಗೆ ಇಲ್ಲಿ ಇನಾಗ್ರೇಟ್ ಮಾಡಿ. ಹೌದು, ಆ್ಯಕ್ಚುಲಿ ಹಾಲ್ ಅಂದರೆ ತುಂಬಾ ಇದೆ, ಮಂಗಳೂರಲ್ಲಿ ತುಂಬ ಹಾಲ್ಸ್ ಇದೆ. ಸೊ ನಾವೇನು ಮಾಡ್ತೇವೆ, ಯಾವುದಾದ್ರೂ ಫಂಕ್ಷನ್ ಇರುವಾಗ, ಬ್ರೈಡಲ್ ಶವರ್, ಗ್ರೂಮ್ ಶವರ್ ಇರುವಾಗ ನಾವು ಸ್ಪಾಟ್ ಹುಡುಕ್ತೇವೆ. ಎಲ್ಲಿ ಆದರೆ ಬೀಚ್ ಸೈಡಲ್ಲಿ ಹೋಗಿ ಮಾಡ್ತೇವೆ, ಅಲ್ಲಿ ಮನವೊಲಿಗೆ ಮಾಡ್ತೇವೆ. ಸೊ ಇದು ತುಂಬ ಪ್ರೈವಸಿ ಇದೆ ನಮಗೆ, ಫ್ಯಾಮಿಲಿ ಒಟ್ಟಿಗೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಲ್ಸೋ ಫುಲ್ ಸೆಟಪ್ಸ್ ಇದೆ, ನಮ್ಗೆ ಸೆಟಪ್ಗೆ ಬೇರೆ ಕೊಡಬೇಕು ಅಂತಿಲ್ಲ, ಎಲ್ಲ ಎವ್ರಿಥಿಂಗ್ ಇಸ್ ದೇರ್ ಇನ್ಕ್ಲೂಡೆಡ್ ಇನ್ ಒನ್ ಓನ್ಲಿ. ಸೊ ತುಂಬ ಖುಷಿ ಆಯಿತು ನನಗೆ. ಇನ್ನು ಸೆಲೆಬ್ರಿಕ್ಸ್ ಮಾಲಕಿ ನಗ್ಮಾ ಫರ್ವೀನ್ ಮಾತನಾಡಿ, ಸೆಲೆಬ್ರಿಕ್ಸ್ ಸೆಲೆಬ್ರೇಷನ್ ಕೆಫೆ ಯೋಜನೆಯು ವಿನೂತನವಾಗಿದ್ದು
ಮಂಗಳೂರಿನಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಯೋಜನೆ ಮತ್ತು ಯೋಚನೆಯನ್ನು ಪರಿಚಯಿಸುತ್ತಿದ್ದೇವೆ. ಇಲ್ಲಿ ಸುಸಜ್ಜಿತ 2 ಕೊಠಡಿಗಳು, ದೊಡ್ಡ ಪರದೆಯ ಖಾಸಗಿ ಥಿಯೇಟರ್ ವ್ಯವಸ್ಥೆಗಳನ್ನು ಹೊಂದಿದ್ದು, ಇನ್ನು ಸಂಭ್ರಮಾಚರಣೆಗೆ ಕೊಠಡಿಯನ್ನು ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಸಿಂಗರಿಸಿಕೊಡಲಾಗುತ್ತಿದ್ದು, ಅಗತ್ಯವಿದ್ದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ಗ್ರಾಹಕ ಸ್ನೇಹಿ ಬಜೆಟ್ನಲ್ಲಿ ಸಂಭ್ರಮಾಚರಣೆಗಳನ್ನು ಅದ್ದೂರಿಯಾಗಿ ಆಚರಿಸುವ ವ್ಯವಸ್ಥೆ ಇಲ್ಲಿದ್ದು, ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. We are located at Bendraville, Domino's building, 2nd floor, and this is Celebrix. First time in Mangalore. It's a private theater with celebration room, and we are offering all kind of service like birthday parties, anniversaries, groom to be, bride to be, any kind of celebrations, and also we are giving for binge watch, and there will be add-ons like fog entry and fire entries. So any kind of service is available. Anything can be customized. So please do visit. ಕಾರ್ಯಕ್ರಮದಲ್ಲಿ ಸೆಲೆಬ್ರಿಕ್ಸ್ ಸಂಸ್ಥೆಯ ಮಾಲಕರುಗಳಾದ ಮೊಹಮ್ಮದ್ ಆಸಿಫ್ ಅಬುಬಕ್ಕರ್, ಮೊಹಮ್ಮದ್ ಶಾಹಿಲ್, ಬದ್ರುದ್ದೀನ್, ಕಾರ್ಯಕ್ರಮ ನಿರೂಪಕಿ, ಸ್ಪಾರ್ಕಲ್ ಈವೆಂಟ್ಸ್ ಅಂಡ್ ಡೆಕೋರೇಟರ್ಸ್ ಮಾಲಕಿ ಸುಮಯ್ಯ ಶೇಖ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಗಾಜಾದಲ್ಲಿ ಮಕ್ಕಳ ಕೊಲೆಯ ಕಸಾಯಿಖಾನೆ ನಡೆಸಲು ಅಮೆರಿಕ ಸಂಯುಕ್ತ ಸಂಸ್ಥಾನವು ಇಸ್ರೇಲ್ಗೆ ಬಾಂಬುಗಳನ್ನು ಕಳುಹಿಸುತ್ತಿದೆ ಎಂದು ಸೆನೆಟ್ನಲ್ಲಿ ಕೂಗಿದ ಬೆನ್ ಕೋಹೆನ್ ಅವರನ್ನು ಬಂಧಿಸಲಾಗಿದೆ. ದೀರ್ಘಕಾಲದಿಂದ ಸುಧಾರಣಾವಾದಿ ಕಾರ್ಯಕರ್ತರಾಗಿರುವ ಮತ್ತು ಬೆನ್ ಅಂಡ್ ಜೆರ್ರಿ ಐಸ್ ಕ್ರೀಂ ಸ್ಥಾಪಕರಲ್ಲಿ ಒಬ್ಬರಾದ ಬೆನ್ ಕೋಹೆನ್ ಅವರು ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಯುದ್ಧವನ್ನು ಮತ್ತು ಅದನ್ನು ಬೆಂಬಲಿಸುವ ಯುಎಸ್ಎ ನೀತಿಯನ್ನು ಟೀಕಿಸುತ್ತಲೇ ಬರುತ್ತಿದ್ದಾರೆ. ಸೆನೆಟ್ನಲ್ಲಿ ಆರೋಗ್ಯ ಕಾರ್ಯದರ್ಶಿ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಅವರು ಇಲಾಖೆಯ ಬಜೆಟ್ ವಿಷಯ ಚರ್ಚಿಸುತ್ತಿದ್ದರು. ಆಗ 74ರ ಕೋಹೆನ್ ಮತ್ತು ಕೆಲವು ಕಾಂಗ್ರೆಸ್ ಸಭೆಯ ಜನಪ್ರತಿನಿಧಿಗಳು ಯಾರ ಆರೋಗ್ಯ ಎಂದಿತ್ಯಾದಿಯಾಗಿ ಪ್ರತಿಭಟನೆಯ ಕೂಗು ಆರಂಭಿಸಿದರು. ಕಾಂಗ್ರೆಸ್ ಸಭೆಯು ಗಾಜಾದಲ್ಲಿ ಮಕ್ಕಳನ್ನು ಕೊಲ್ಲಲು ಬಾಂಬಿಗೆ ಹಣ ಕೊಡುತ್ತಿದೆ, ನಿಮ್ಮ ಮೆಡಿಕೇಡ್ ಏನು ಫಲ ಎಂದು ಅವರು ಕೂಗಿ ಪ್ರತಿಭಟಿಸಿದರು. ಕೂಡಲೇ ಕ್ಯಾಪಿಟಲ್ ಪೊಲೀಸರು ಕರೆ ಬಂದುದರಿಂದ ಬಂದು ಕೋಹೆನ್ರನ್ನು ಬಂಧಿಸಿ ಕೋಳ ತೊಡಿಸಿದರು. ಹಸಿದ ಮಕ್ಕಳಿಗೆ ಆಹಾರ ಕಳುಹಿಸಿ ಬಾಂಬ್ ಅಲ್ಲ ಎಂದು ಮತ್ತೆ ಕೋಹೆನ್ ಕೂಗಿದರು. ಬಹುತೇಕ ಅಮೆರಿಕನ್ನರು ನಮ್ಮ ಸಭೆಯು ಇಸ್ರೇಲ್ ಕೊಲೆಗೆ ಬೆಂಬಲ ನೀಡದು ಎಂದು ಅವರು ಹೇಳಿದರು. ಇಸ್ರೇಲಿನ 52,928 ಸೇನಾ ಬಲ ಗಾಜಾ ಪಟ್ಟಿಯಲ್ಲಿ ಇರುವುದನ್ನು ಅವರು ಖಂಡಿಸಿದರು. While the committee conducts its business, Capitol Police are asked to remove the individuals from the hearing room. Move down the hallway. Ben, why are you getting arrested? Move down the hallway. If you stop, you will be arrested. Poor kids in Gaza by buying bombs and pays for it by kicking kids off Medicaid in the U.S. Keep going down. Keep going down the hallway. Ben, how many days have they been starving in Gaza? What has it been? 75 days by now. Stop. Anthony, I need my shoe. Our program. We work that way. Go down in the hall right now. Let's go. Everybody. I'm saying, everybody. Stop business. Pick it up. Stop business. Pick it up. Ben, what are you calling for the... ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. ತಮಿಳುನಾಡು ರಾಜ್ಯಪಾಲರ ನಿಧಾನ ವ್ಯಸನದ ಅರ್ಜಿ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ರಾಷ್ಟ್ರಪತಿಗಳು ಕೂಡ 3 ತಿಂಗಳೊಳಗೆ ಸಂಸತ್ತು ಪಾಸು ಮಾಡಿದ ಮಸೂದೆಗೆ ಅಂಕಿತ ಹಾಕಬೇಕು ಎಂದು ಹೇಳಿತ್ತು. ಈ ಸಂಬಂಧ 1 ತಿಂಗಳ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 14 ಪ್ರಶ್ನೆಗಳನ್ನು ಎತ್ತಿ ಪತ್ರ ಬರೆದಿದ್ದಾರೆ. ಸಂವಿಧಾನದ 141(1)ರಂತೆ ಮಸೂದೆಗೆ ಸಹಿ ಹಾಕಲು ಸಮಯ ಮಿತಿಯಿದೆ, ಅದನ್ನು ಪಾಲಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ರಾಜ್ಯಪಾಲರು ಸುಮ್ಮನೆ ತಡ ಮಾಡುತ್ತಾರೆ ಎಂದು ತಮಿಳುನಾಡು ಹಾಗೂ ಕೇರಳ ಸರ್ಕಾರಗಳು ಪ್ರತ್ಯೇಕ ಅರ್ಜಿ ಸಲ್ಲಿಸಿದ್ವು. ಅದಕ್ಕೆ ಪೂರಕವಾಗಿ ಪಂಜಾಬ್ ಮತ್ತು ತೆಲಂಗಾಣ ಸರ್ಕಾರಗಳು ಈ ಪ್ರಶ್ನೆ ಎತ್ತಿದ್ವು. ರಾಜ್ಯಪಾಲರ ಅಧಿಕಾರ ಮಿತಿಯದು, ಜನಪ್ರತಿನಿಧಿ ಸಭೆಯ ಅಧಿಕಾರ ಹಿರಿದು ಎಂದು ಕೋರ್ಟ್ ಹೇಳಿತು. 141(1), 142 ಅಲ್ಲದೆ ಸಂವಿಧಾನದ 201ನೇ ವಿಧಿಯಂತೆಯೂ ಮಸೂದೆಗೆ ಸಹಿ ಹಾಕಲು ಕಾಲಮಿತಿ ಅಗತ್ಯ ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ದ್ರೌಪದಿ ಮುರ್ಮು ಎತ್ತಿರುವ ಪ್ರಶ್ನೆಗಳು ಅದೇ ಪರಿಮಿತಿಯಲ್ಲಿವೆ.
ಮಸೂದೆಯ ಬಗೆಗೆ ಸಂಶಯ ಬಂದಾಗ ವಿವರಣೆ ಕೇಳುವಾಗ ತಡವಾಗುವುದು, ಸಂವಿಧಾನವು ರಾಷ್ಟ್ರಪತಿಗಳಿಗೆ ನೀಡಿರುವ ಅಧಿಕಾರದ ಪರಿಮಿತಿ ಏನು, ತಾತ್ಕಾಲಿಕವಾಗಿ ರಾಷ್ಟ್ರಪತಿಗಳ ಅನುಪಸ್ಥಿತಿ ಇಲ್ಲವೇ ಜನಪ್ರತಿನಿಧಿ ಸಭೆ ಇಲ್ಲದಿರುವ ಕಾಲವು ಪರಿಗಣಿತವೇ, ಅನಿವಾರ್ಯ ಸ್ಥಿತಿಯಲ್ಲಿ ಹೊಸ ರಾಷ್ಟ್ರಪತಿ ಆಯ್ಕೆಗೆ ಹಾಗೂ ಸಂಸತ್ತು ವಿಧಾನಸಭೆ ಮರು ತರಲು ಕನಿಷ್ಠ 6 ತಿಂಗಳು ಬೇಕು, ಆಗಲೂ ಕಾಲಮಿತಿ ಸಾಧ್ಯವೇ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಎತ್ತಲಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ದೆಹಲಿ. ತನ್ನ ಕುಟುಂಬದ ಹರಕೆಯ ನೇಮೋತ್ಸವದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದಾರೆ. ರಕ್ಷಿತ್ ಅಲೆವೂರು ದೊಡ್ಡಮನೆ ಕುಟುಂಬಕ್ಕೆ ಸೇರಿದ್ದು ಇಲ್ಲಿ ಹರಕೆಯ ನೇಮೋತ್ಸವ ನಡೆಯುತ್ತಿದೆ. ಮೂಲ ಮೈಸಂದಾಯ, ಸಾವಿರಾಳು ಜುಮಾದಿ, ಜೋಡು ಪಂಜುರ್ಲಿ ದೈವಗಳ ನೇಮೋತ್ಸವ ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆದಿದೆ. ದೈವದ ಯಾವುದೇ ಕಾರ್ಯಕ್ರಮಗಳನ್ನು ತಪ್ಪಿಸದ ನಟ ರಕ್ಷಿತ್ ಶೆಟ್ಟಿ ಕುಟುಂಬ ಸಮೇತರಾಗಿ ಭಾಗಿಯಾಗಿ ದೈವದ ಆಶೀರ್ವಾದ ಪಡೆದಿದ್ದಾರೆ. ನಡುರಾತ್ರಿ ನೇಮೋತ್ಸವದಲ್ಲಿ ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿದ್ದಾರೆ. ದೈವದ ಭಂಡಾರ ಹೊರಡುವಾಗಲೂ ರಕ್ಷಿತ್ ಶೆಟ್ಟಿ ತಂದೆ ತಾಯಿಯ ಜೊತೆ ಭಾಗವಹಿಸಿದ್ರು. ಕುಟುಂಬದ ದೈವಕ್ಕೆ ವಿಶೇಷವಾಗಿ ನಡೆದುಕೊಳ್ಳುವ ನಟ ಹೆಸರಿಗೆ ತಕ್ಕಂತೆ ಕುಟುಂಬ, ಪರಿಸರ, ಮನೆ ವಾತಾವರಣದಲ್ಲೂ ಸಿಂಪಲ್ ಆಗಿದ್ದಾರೆ. ಶ್ರೀಜಿತ್ V4 ನ್ಯೂಸ್ ಉಡುಪಿ. ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಲಾ ಅಡಿಯಲ್ಲಿ ಕಾನೂನು ಶಿಕ್ಷಣವನ್ನು 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭಿಸಲು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಡ್ವೊಕೇಟ್ಸ್ ಆಕ್ಟ್ 1961ರ ಸೆಕ್ಷನ್ 7(1)(I) ಅಡಿಯಲ್ಲಿ ಅನುಮೋದನೆಯನ್ನು ನೀಡಲಾಗಿದೆ ಎಂದು ಸಂಸ್ಥೆಯ ಕುಲಪತಿಗಳಾದ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಈ ಶೈಕ್ಷಣಿಕ ಕಾರ್ಯಕ್ರಮವನ್ನು 2025-26 ಮತ್ತು 2026-27ರ ಶೈಕ್ಷಣಿಕ ವರ್ಷಗಳಿಗೆ ಅನುಮೋದಿಸಲಾಗಿದೆ ಮತ್ತು ಕಾನೂನು ಶಿಕ್ಷಣ ನಿಯಮಗಳು 2008ರ ನಿಯಮಗಳು ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೊರಡಿಸಿದ ಎಲ್ಲಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಈ ಶಿಕ್ಷಣವನ್ನು ವಿಶ್ವವಿದ್ಯಾನಿಲಯದಲ್ಲಿ ನೀಡಲಾಗುವುದು ಎಂದು ತಿಳಿಸಿದರು. That we have received the Bar Council of India's approval to launch prestigious law programs under the School of Law. Other day we were talking about the engineering programs from AICTE, and we are fortunate that within another couple of days' time we got the approval from BCI to start these courses. In a momentous stride towards academic expansion and nation building, St. Aloysius deemed to be university with its glorious 145-year-old legacy of Jesuit education is proud to announce the formal approval and launch of its School of Law. With the recent recognition granted under Section 7(1)(I) of the Advocates Act 1961 by the Bar Council of India, the university has been officially authorized to confer degrees in law, a moment that marks the beginning of a new and transformative chapter in its illustrious journey of 145 years. ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ರೊನಾಲ್ಡ್ ನಜರತ್ ಅವರು ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ 3 ವರ್ಷದ LLB ಮತ್ತು 5 ವರ್ಷದ ಇಂಟಿಗ್ರೇಟೆಡ್ BBA LLB ಕೋರ್ಸುಗಳು ಆರಂಭಗೊಳ್ಳಲಿದ್ದು,
60 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಕಾನೂನು ಶಿಕ್ಷಣದ ಅವಧಿಯಲ್ಲಿ ನಿಯಮಿತ ಚರ್ಚೆಗಳು, ಗುಂಪು ಚರ್ಚೆಗಳು, ಕೇಸ್ ಸ್ಟಡಿ, ಇಂಟರ್ನ್ಶಿಪ್ಗಳನ್ನು ಆಯೋಜಿಸಲಾಗುವುದು ಎಂದರು. To develop ourselves into interdisciplinary university, an interdisciplinary institute of higher education. With this mandate, we are starting the law programs. When we start the law program, there are two phases. One, we are recognized to confer the degrees of law by the BCI. The St. Aloysius Deemed University is allowed to confer the degree of law. Second is, under the Deemed University, the programs to start under the School of Law, we call it is the Center for Legal Education is School of Law, with two programs as Honorable Vice Chancellor mentioned, BBA, LLB Honors and LLB Honors. BBA LLB Honors will be of 5 years and LLB Honors will be of 3 years. ಈ ಸಂದರ್ಭ ಸ್ವಾಯತ್ತ ಕಾಲೇಜಿನ ಕುಲಸಚಿವರಾದ ಡಾಕ್ಟರ್ ಆಲ್ವಿನ್ ಡೇಸಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.